ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಕೋಮು ಸಾಮರಸ್ಯದ ಒಂದು ಜಿಲ್ಲೆಯಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಜಿಲ್ಲೆ. ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಭಾಷೆ ಜನರು ವಿಶ್ವಾಸದ ಬಾಳಿ ಬದುಕಿದಂಥ ಈ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಹಣೆಪಟ್ಟಿದೆ. ಮತೀಯ ಸೂಕ್ಷ್ಮ ಜಿಲ್ಲೆ. ಅದರಿಂದ ಹೊರಗೆ ಬರಬೇಕು ಅಂತೇಳಿ ಸಮಾನ ಮನಸ್ಕ ಜನರೆಲ್ಲ ಒಟ್ಟು ಸೇರಿ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಅಂತ ನಾವು ಅಪೇಕ್ಷೆ ಪಟ್ಟಿದ್ದೇವೆ. ಜನತಾದಳ ಪಕ್ಷ ರಾಜ್ಯದಲ್ಲಿ ಜಾತ್ಯತೀತ ಸಿದ್ಧಾಂತವನ್ನ ಹೇಳಿಕೊಟ್ಟಿರ್ತಕ್ಕಂಥ ಒಂದು ಪಕ್ಷ. ಜಾತ್ಯತೀತ ಜನತಾದಳ ಅಂತ ಹೆಸರು ಇಟ್ಕೊಂಡು ಬಂದಿರ್ತಕ್ಕಂಥ ಪಕ್ಷ. ಈಗ ಜಾತ್ಯತೀತ ಜನತೆಲ್ಲ ಭಾರತ ಜನತಾ ಪಕ್ಷದೊಟ್ಟಿಗೆ ಹೊಂದಾಣಿಕೆ ಮಾಡಿಕೊಳ್ಳುವಂತ ಒಂದು ವಿಷಯ ಪತ್ರಿಕೆ ಮಾಧ್ಯಮ ತಮಗೆಲ್ಲ ಗೊತ್ತಿದೆ. ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಒಟ್ಟಾಗಿ ಬಹುಶಃ ಸ್ಪರ್ಧೆ ಮಾಡ್ತಾರೆ ಮಾತ್ರಲ್ಲ, ಎಲ್ಲ ಸಂದರ್ಭದಲ್ಲೂ ಒಟ್ಟಾಗಿ ಕೆಲಸ ಮಾಡಬೇಕು ತೀರ್ಮಾನ ಮಾಡಿದೆ. ಇಲ್ಲಿ ನಾವು ಕಾಂಗ್ರೆಸ್ಸಿಗರು ಬಹುಶಃ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ಮಧ್ಯೆ ಇರ್ತಕ್ಕಂಥ ಒಂದು ಹೋರಾಟ, ರಾಜಕೀಯವಾಗಿ ಹೋರಾಟ ಮಾಡ್ತೀವಿ. ಚುನಾವಣೆಯಲ್ಲಿ ಕೂಡ ಪೈಪೋಟಿ ಇರ್ತಕ್ಕಂಥ ಒಂದು ಜಿಲ್ಲೆಯಲ್ಲಿ ರಾಜಕೀಯ ಕಣ ಎಲ್ಲ ತಾವು ಗಮನಿಸಿದ್ದೀರಿ. ಈ ಸಂದರ್ಭದಲ್ಲಿ ನಾನು ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಮೂಲಕ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜಾತ್ಯತೀತ ಸಿದ್ಧಾಂತವನ್ನು ಒಪ್ಪಿಕೊಂಡು ಜನತಾದಳದಲ್ಲಿ ಗುರುತಿಸಿಕೊಂಡಿರುವಂತ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಕೂಡ ಅವರಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದು, ಈ ಜಿಲ್ಲೆಯಲ್ಲಿ ಒಂದು ಸಾಮಾಜಿಕ ಸಾಮರಸ್ಯ ಗಟ್ಟಿಗೊಳಿಸುವಂತ ದೃಷ್ಟಿಯಲ್ಲಿ ಹೇಗೂ ಜನತಾದಳ ಪಕ್ಷ ಬಿಜೆಪಿ ವಿಲೀನ ಆಗುವಂತಹ ಸಂದರ್ಭ, ವಿಲೀನ ಅಲ್ಲ ಹೊಂದಾಣಿಕೆ ಆಗ್ತಕ್ಕಂಥ ಈ ಸಂದರ್ಭದಲ್ಲಿ ಎಲ್ಲ ಜಾತ್ಯತೀತ ಮನಸ್ಸುಳ್ಳಂತ ಈ ಜಿಲ್ಲೆಯ ಜನತಾದಳ ಮುಖಂಡರೆಲ್ಲರೂ ಕೂಡ ಕಾಂಗ್ರೆಸ್ಗೆ ಸೇರ್ಲಿಕ್ಕೆ ತಾವೆಲ್ಲ ನಮ್ಮ ಜೊತೆ ಸೇರಿಕೊಳ್ಬೇಕು. ನೀವು ಯಾರೆಲ್ಲ ಸೇರಿಕೊಳ್ತೀರಿ, ಯಾರು ಬಂದು ಸೇರಿ ಪಕ್ಷದ ಉಪಾಧ್ಯಕ್ಷನಾಗಿ ನಿಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ಳುವಂತ ನೀವೆಲ್ಲರೂ ಕೂಡ ಯಾರು ಜಾತ್ಯತೀತ ಮನಸ್ಸು ಇಟ್ಕೊಂಡಿರ್ತಕ್ಕಂಥ ಜನರು ಎಲ್ಲರೂ ಕೂಡ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಸೇರಬೇಕು. ಯಾಕಂತಂದ್ರೆ ಮತೀಯವಾದಿ, ಜಾತಿವಾದಿ ಶಕ್ತಿಗಳ ವಿರುದ್ಧ ನಾವು ಸಂಘಟಿತರಾಗಿ ಹೋರಾಟ ಮಾಡುವಂತ ದೃಷ್ಟಿಯಲ್ಲಿ ನಾವು ನೀವೆಲ್ಲರೂ ಒಟ್ಟಾಗಬೇಕಾದ ಅನಿವಾರ್ಯತೆ ಇದೆ ಅಂತ ನಾನು ಭಾವಿಸಿದ್ದೇನೆ. ಇದರಿಂದ ಪಕ್ಷಕ್ಕೆ ಮತ್ತು ಜಾತ್ಯತೀತ ಚಳವಳಿಗೆ ಒಂದು ಶಕ್ತಿ ತುಂಬದಂತೆ ಆಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ನಾನು ಕೆಲವು ದಿವಸದಿಂದ ಪತ್ರಿಕಾ ಮಾಧ್ಯಮ ಸ್ನೇಹಿತರ ಜೊತೆಯಲ್ಲಿ ಈ ಒಂದು ಆಹ್ವಾನವನ್ನ ಕೊಡಬೇಕು ಅಂತೇಳಿ ನಾನು ತೀರ್ಮಾನಿಸಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಬಹಳ ಜನ, ಯಾಕಂತಂದ್ರೆ ಇದೊಂದು ದಕ್ಷಿಣ ಕನ್ನಡ ಜಿಲ್ಲೆ ಒಂದು ವಿಶಿಷ್ಟ ಪರಂಪರೆಗಳಂತ ಜಿಲ್ಲೆ. ಅನೇಕ ವಿದ್ಯಾಸಂಸ್ಥೆಗಳು ಇರತಕ್ಕಂತ ಒಂದು ಜಿಲ್ಲೆ. ದೇಶದ ಯಾವುದೇ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕಾಣದಂತ ಅಭಿವೃದ್ಧಿಯನ್ನು ಕಂಡಿರ್ತಕ್ಕಂಥ ಜಿಲ್ಲೆ. ಇವತ್ತು ಏನೆಲ್ಲ ಒಂದು ಜಿಲ್ಲೆಗೆ ಅವಶ್ಯಕವಾಗಿ ಬೇಕಾಗಿದೆ ಆ ಎಲ್ಲ ವ್ಯವಸ್ಥೆಗಳು ಕೂಡ ಬಹಳಷ್ಟು ವರ್ಷಗಳಿಂದ ಅಂತಹ ಒಂದು ವ್ಯವಸ್ಥೆಗಳನ್ನ ಈ ಜಿಲ್ಲೆ ಕಂಡಿದೆ. ಅನೇಕ ಮುಖಂಡರು, ಈ ದೇಶದ ನಾಯಕತ್ವ ವಹಿಸಿಕೊಂಡಂತ ಅನೇಕ ಮುಖಂಡರು ಈ ಜಿಲ್ಲೆಯನ್ನ ಗಮನಿಸಿ ಈ ಜಿಲ್ಲೆಗೆ ಇವತ್ತು ಏರ್ಪೋರ್ಟ್ ಇರ್ಬೋದು, ಹಾರ್ಬರ್ ಇರ್ಬೋದು, NITK ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, MRPL ಕಂಪನಿ ಇರ್ಬೋದು,
ONGC ಬಂದಿರತಕ್ಕಂತಿರಬಹುದು, ರೈಲು ವ್ಯವಸ್ಥೆ ಇರುವಂತದ್ದಿರಬಹುದು, ಅನೇಕ ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿಯಾಗಿರ್ತಕ್ಕಂಥದ್ದಿರಬಹುದು, ಅನೇಕ ರೀತಿಯಲ್ಲಿ ಇಲ್ಲಿ ಒಂದು ಅನೇಕ ಊರುಗಳಿಂದ ಸಾಕಷ್ಟು ವಿದ್ಯಾರ್ಥಿಗಳು ಈ ಜಿಲ್ಲೆಗೆ ಬರ್ತಾರೆ. ಇಲ್ಲಿ ತಮಗೆಲ್ಲ ಗೊತ್ತಿದೆ, ಕೆಲವು ಅಹಿತಕರ ಘಟನೆಗಳು, ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡತಕ್ಕಂಥದ್ದು ಕೂಡ ನಾವು ಕಂಡಿದ್ದೇವೆ. ಒಂದು ಹಂತದಲ್ಲಿ ಅದು ಇವತ್ತು ಹತೋಟಿಗೆ ಬಂದಂತ ಒಂದು ಸ್ಥಿತಿಯನ್ನ ನಾವು ಇವತ್ತು ಕಾಣ್ತಾ ಇದ್ವಿ. ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಕಠಿಣವಾದ ನಿಲುವುಗಳನ್ನು, ಇವತ್ತು ಏನು ಘಟನೆಗಳಾಗುತ್ತೆ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಕ್ರಮವನ್ನು ಕೈಗೊಳ್ಳತಕ್ಕಂಥದ್ದು ಕೂಡ ಇವತ್ತು ಆಗ್ತಾ ಇದೆ. ಈ ಒಂದು ಜಿಲ್ಲೆಯ ಒಂದು ಭಾವೈಕ್ಯತೆಯನ್ನ ರೂಪಿಸತಕ್ಕಂಥ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಪತ್ರಿಕಾ ಮಾಧ್ಯಮದ ಸ್ನೇಹಿತರಲ್ಲಿ ಕೂಡ ನಾವೊಂದು ಭಾವೈಕ್ಯತೆ ಬಗ್ಗೆ ಪಾದಯಾತ್ರೆಯನ್ನು ಮಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸಾಮರಸ್ಯ ನೆಲೆಗೊಳ್ಳಬೇಕು ಅಂತೇಳಿ ನಮ್ಮ ಪ್ರಯತ್ನಗಳನ್ನು ನಾವು ಎಲ್ಲ ಸಮಾನ ಮನಸ್ಸು ಸಂಘಟನೆಗಳು ಎಲ್ಲರೂ ಕೂಡ ಇವತ್ತು ಮಾಡಿಕೊಂಡು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಜನತಾದಳ ಇವತ್ತು ಇಂದಿನ ಸಂದರ್ಭದಲ್ಲಿ